ಆವತ್ತು ಬೆಂಗಳೂರಿನಲ್ಲಿ IT ಕಂಪನಿಗಳಿರಲಿಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಇರಲಿಲ್ಲ, ಊಬರ್ ಓಲಾ ಇರಲಿಲ್ಲ, ಮಲ್ಟಿಪ್ಲೆಕ್ಸ್ಗಳು ಇರಲಿಲ್ಲ, ಮಾಲ್ಗಳು ಇರ್ತಾ ಇರಲಿಲ್ಲ. ಎಲ್ಲವೂ ತಾಜಾ ಇತ್ತು ಸ್ನೇಹಿತರೆ. ಸುಂದರ ಗಾಳಿ, ಸುಂದರ ವಾತಾವರಣ. ಹೀಗಾಗಿ ಬೆಂಗಳೂರನ್ನ ಅವತ್ತಿಗೂ ಕೂಡ ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ರು. ಎಲ್ಲರೂ ಸಿನಿಮಾ ನೋಡ್ಬೇಕೆಂದ್ರೆ ಕೆಂಪೇಗೌಡ ರಸ್ತೆಗೆ ಹೋಗಬೇಕಾಗಿತ್ತು. ಆಗ ಕೆಂಪೇಗೌಡ ರಸ್ತೆ 2 ವೇ ಆಗಿತ್ತು. ಆದರೆ ಇವತ್ತು ಇದೇ ಕೆಂಪೇಗೌಡ ರಸ್ತೆ 1 ವೇ ಆಗಿದೆ. ಆಗ ಮೆಜೆಸ್ಟಿಕ್ನಲ್ಲಿ ಇದ್ದಂತಹ ಆ ಕೆಂಪೇಗೌಡ ರೋಡು ಅಂದ್ರೆ ಕೇವಲ ಸಿನಿಮಾಗಳಿಗೆ ಹೆಸರುವಾಸಿಯಾಗಿತ್ತು, ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೆ ಹೆಸರಾಗಿತ್ತು. ಶಾಪಿಂಗ್ ಮಾಡಬೇಕು ಅಂದ್ರೆ ಎಲ್ಲರೂ ಆಗ ಅಲಂಕಾರ ಪ್ಲಾಜಾಗೆ ಹೋಗಬೇಕಾಗಿತ್ತು. ಆದರೆ ಈಗ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಆಗ ಪ್ರತಿಯೊಬ್ಬರು ಬಳಸ್ತಾ ಇದ್ದಂತ ಮೊಪೆಡ್ ಅಂದ್ರೆ ಹೀರೋ ಮೆಜೆಸ್ಟಿಕ್ ಆಗಿತ್ತು, ಲೂನಾ ಆಗಿತ್ತು, ಅಥವಾ ಬಜಾಜ್ ಸ್ಕೂಟರ್ಗಳಾಗಿದ್ದವು. ಬೈಕ್ ಅಂದ್ರೆ ರಾಜದೂತ್ ಬೈಕ್ ಆಗಿತ್ತು ಸ್ನೇಹಿತರೆ. ಆದ್ರೆ ಈಗ ಜಮಾನ ಬದಲ್ ಗಯಾ ಹೈ, ಅಂದ್ರೆ ಜಗತ್ತೇ ಈಗ ಬದಲಾಗಿ ಹೋಗಿದೆ. ಆದ್ರೂ ಆ ಮೆಜೆಸ್ಟಿಕ್ ನ ಚಾರ್ಮ್ ಈಗಲೂ ಕೂಡ ಇದೆ. ಬೆಂಗಳೂರಿನ ಹೃದಯದಂತಿರುವ ಕೆಂಪೇಗೌಡ ಬಸ್ ನಿಲ್ದಾಣ ಇರುವ ಜಾಗ ಹಿಂದೆ ಧರ್ಮಾಂಬುದ್ಧಿ ಕೆರೆಯಾಗಿತ್ತು. ಬೆಂಗಳೂರು ಕಟ್ಟಿದ ರಾಜ ಕೆಂಪೇಗೌಡ ಕಾಲದಲ್ಲಿ ಕುಡಿಯುವ ನೀರಿನ ಮುಖ್ಯ ಆಕರ ಇದಾಗಿತ್ತು. ನಿರಂತರವಾಗಿ ಬೆಳೆಯುತ್ತಿದ್ದ ಜನಸಂಖ್ಯೆ, ಜನರ ನೀರಿನ ಬೇಡಿಕೆಗೆ ಸರಿದೂಗುವ ಸವಾಲು ಮತ್ತು ನಗರಕ್ಕೆ ತಾಗಿದ ಕ್ಷಾಮದ ಬಿಸಿಯು ಕೆರೆಯ ಅವಸಾನಕ್ಕೆ ಕಾರಣವಾಗುತ್ತದೆ. ಧರ್ಮಾಂಬುದ್ಧಿ ಕೆರೆಗೆ ಸಂಪಂಗಿ ಕೆರೆ ಮೂಲಕ ನೀರು ಹರಿಯಲು ನಿರ್ಮಿಸಿದ್ದ ಕಾಲುವೆಗಳು ರೈಲ್ವೆ ನಿಲ್ದಾಣದ ನಿರ್ಮಾಣಕ್ಕಾಗಿ ಒತ್ತುವರಿಯಾದವು. ಆ ಬಳಿಕ ಈ ಕೆರೆಗೆ ನೀರು ಹರಿಯುವಿಕೆ ಕಡಿಮೆಯಾಗಿತು. ನಗರದ ಜನರ ನೀರಿನ ಬೇಡಿಕೆ ಈಡೇರಿಸಲು ಮುಂದೆ ಇದು ಸಾಧ್ಯವಾಗಲಿಲ್ಲ. ಕ್ರಮೇಣ ಈ ಕೆರೆಯ ಮೇಲಿನ ಅವಲಂಬನೆ ಕಡಿಮೆಯಾಯಿತು. ಹೀಗಾಗಿ ಮುಂದೆ ಈ ಕೆರೆ ಬತ್ತಿ ಇಲ್ಲಿ ಕುಸ್ತಿ ಆಟಗಳು, ಸರ್ಕಸ್ಗಳು, ಇನ್ನು ಬೇರೆ ಬೇರೆ ಆಟಗಳು ಆಡಲು ಈ ಕೆರೆಯನ್ನ ಬಳಸಲು ಪ್ರಾರಂಭ ಮಾಡಿದರು. ಬೆಂಗಳೂರಿಗೆ ಆಗ ಹೆಬ್ಬಾಳ, ಹಲಸೂರು ಈ ತರ ಬೇರೆ ಬೇರೆ ಕೆರೆಗಳಿಂದ ನೀರು ಸರಬರಾಜು ಮಾಡಲು ಪ್ರಾರಂಭವಾಯಿತು. ಧರ್ಮಾಂಬುದ್ಧಿ ಕೆರೆಯ ದಂಡೆಯ ಸುತ್ತ ನಗರ ಸಾರಿಗೆ ಬಸ್ಸುಗಳನ್ನು ನಿಲ್ಲಿಸಲು ಪ್ರಾರಂಭ ಮಾಡಿದರು. ಹೀಗಾಗಿ 1964ರಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಸಾರಿಗೆ ಇಲಾಖೆಗೆ ಈ ಜಾಗವನ್ನು ಹಸ್ತಾಂತರಿಸಲಾಯಿತು. ಅಂದಿನ ಮೈಸೂರು ಸರ್ಕಾರ 1969ರಲ್ಲಿ ಬಸ್ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ನೆರವೇರಿತು. ಆದರೆ ಈ ಕೆಲಸ ಕುಂಟುತ್ತಾ ಸಾಗಿ 1980ರ ಹೊತ್ತಿಗೆ ಕೆಂಪೇಗೌಡ ಬಸ್ ನಿಲ್ದಾಣ ತಲೆ ಎತ್ತಿತು. ಈ ಭಾಗದಲ್ಲಿ ಮೆಜೆಸ್ಟಿಕ್ ಎನ್ನುವ ಹೆಸರಿನ ಚಿತ್ರಮಂದಿರ ಇದ್ದ ಕಾರಣ ಈ ನಿಲ್ದಾಣವನ್ನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಂದೇ ಕರೆಯಲು ಜನರು ಪ್ರಾರಂಭಿಸಿದರು. ಆದರೆ ನಿಜವಾದ ಇದರ ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ. ಆದರೆ ಕೆಂಪೇಗೌಡ ಹೆಸರನ್ನು ಯಾರು ಹೇಳುವುದೇ ಇಲ್ಲ. ಅಲ್ಲಿನ ಕಂಡಕ್ಟರ್ಗಳು ಸಹಿತ ಮೆಜೆಸ್ಟಿಕ್ ಎಂದೇ ಕೂಗುತ್ತಾರೆ. ಈಗಿರುವ ಬಸ್ ನಿಲ್ದಾಣವು KSRTC, BMTC, ಮೆಟ್ರೋ ನಿಲ್ದಾಣ ಒಳಗೊಂಡಂತೆ 4 ಹೆಜ್ಜೆ ದೂರದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಕೂಡ ಇದೆ. ದಶಕಗಳ ಹಿಂದಷ್ಟೇ ಇಲ್ಲೊಂದು ಸಮೃದ್ಧ ಕೆರೆಯಿತ್ತು ಎಂಬ ಕುರುಹು ಈಗ ನಿಮಗೆ ಕಾಣಿಸದು. ಕೆರೆಯು ಒಣಗುತ್ತಾ ಬಂದಂತೆ ಅದು ಮೈದಾನವಾಗಿ ಪರಿವರ್ತನೆಯಾಯಿತು. 60ರ ದಶಕದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದ್ದರಿಂದ ಈ ಮೈದಾನವನ್ನ ಸುಭಾಷ್ ಮೈದಾನ ಎಂದು ಹೆಸರಿಡಲಾಯಿತು. ಅಂದ ಹಾಗೆ ಈಗಿರುವ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಈ ನಗರವನ್ನ ಸುಭಾಷ್ ನಗರ ಎಂದೇ ಕರೆಯಲಾಗುತ್ತದೆ. ಆದರೆ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಕೆಂಪೇಗೌಡ ಬಸ್ ನಿಲ್ದಾಣ ನಿರ್ಮಾಣಕ್ಕೂ ಮೊದಲು ನಿಗಮದ ಅಂತಾರಾಜ್ಯ ಬಸ್ಗಳು ಕಾರ್ಯಾಚರಣೆ ಮಾಡುತ್ತಿದ್ದು ಕಲಾಸಿ ಪಾಳ್ಯದಿಂದ. ಅಲ್ಲಿಯೇ ಖಾಸಗಿ ಬಸ್ಸುಗಳು ಕೂಡ ಇದ್ದವು. ಆದರೆ ಆ ಜಾಗ ಇಕ್ಕಟ್ಟಾಗಿತ್ತು. ಆದ್ದರಿಂದ ಸುಭಾಷ್ ನಗರ ಜಾಗವನ್ನು ಆಯ್ಕೆ ಮಾಡಲಾಗಿತ್ತು. ಪಕ್ಕದಲ್ಲಿಯೇ ರೈಲ್ವೆ ನಿಲ್ದಾಣ ಇದ್ದು ಅದು ಕೂಡ ಆಯ್ಕೆಗೆ ಮತ್ತೊಂದು ಕಾರಣ ಎಂದು ಇತಿಹಾಸ ಸಾರುತ್ತದೆ. ಧರ್ಮಾಂಬುದ್ಧಿ ಕೆರೆ ಹಿಂದೆ ಬೆಂಗಳೂರಿನ ಕೊನೆಯ ತುದಿಯಾಗಿತ್ತು. ಹೀಗಾಗಿ ಅಲ್ಲಿಯೇ ರೈಲ್ವೆ ನಿಲ್ದಾಣ ಇತ್ತು. ನಗರದ ಹೃದಯ ಭಾಗದಲ್ಲಿದ್ದವರು ಕೆರೆ ಅಂಗಳದಲ್ಲಿ ಹಾದು ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕಿತ್ತು. ಬರಗಾಲದಲ್ಲಿ ಕೆರೆ ಬತ್ತಿ ಹೋಗುತ್ತಿದ್ದು ಆಗ ಸರ್ಕಸ್ ಕಂಪನಿಗಳು, ನಾಟಕ ಕಂಪನಿಗಳು ಬಂದು ಇಲ್ಲಿ ಪ್ರದರ್ಶನ ನೀಡುತ್ತಿದ್ದವು. ಹಾಗೆಯೇ ಇಲ್ಲಿ ಭಾರಿ ಜಂಗಿ ಕುಸ್ತಿಗಳು ಕೂಡ ನಡೆಯುತ್ತಿದ್ದವು.
ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರು ಈ ನಿಲ್ದಾಣವನ್ನು ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗುತ್ತಾರೆ. ಈ ಬಸ್ ನಿಲ್ದಾಣವು ಬಸ್ಸುಗಳ ದಟ್ಟಣೆಯನ್ನು ಸರಾಗಗೊಳಿಸಲು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಸಮಗೊಳಿಸಲು ಈ ಬಯಲು ಪ್ರದೇಶವನ್ನು ಆಯ್ಕೆ ಮಾಡಿ ಬೆಂಗಳೂರು ನಗರ ಸಾರಿಗೆ ಓಡಾಡುವಂತೆ ಒಂದು ಬಸ್ ನಿಲ್ದಾಣ ಪ್ರಾರಂಭ ಮಾಡಿದರು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ 24 ಗಂಟೆನೂ ಬಸ್ಸುಗಳು ಸೇವೆ ಇರುತ್ತದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸದಾಕಾಲ ಬಸ್ಸುಗಳು ಇದ್ದೇ ಇರುತ್ತವೆ. ರಾತ್ರಿ 11ರಿಂದ ಮುಂಜಾನೆ 6ವರೆಗೆ ಪ್ರತಿ 1 ಗಂಟೆಗೆ ಒಂದು ಬಸ್ಸು ಒಂದು ಪ್ರದೇಶಕ್ಕೆ ಸಾಗುತ್ತದೆ. ಸಿನಿಮಾ ಜನಕ್ಕೆ ಹೆಸರುವಾಸಿಯಾಗಿರುವಂತಹ ಗಾಂಧಿನಗರ ಕೇವಲ ಇಲ್ಲಿಂದ 500 ಮೀಟರ್ ದೂರದಲ್ಲಿದ್ದರೆ 800 ಮೀಟರ್ ದೂರದಲ್ಲಿ ಕೆಂಪೇಗೌಡ ರಸ್ತೆ ಕೂಡ ಇರೋದು. ಇಲ್ಲೇ ನಿಮಗೆ ಹಲವಾರು ಪ್ರಸಿದ್ಧ ಸಿನಿಮಾ ಮಂದಿರಗಳು ಕೂಡ ಕಾಣಬಹುದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ವಿಧಾನಸೌಧ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದರೆ ಕಬ್ಬನ್ ಪಾರ್ಕ್, ಬ್ರಿಗೇಡ್ ರೋಡ್ ಹಾಗೂ MG ರೋಡ್ ಸುಮಾರು 8ರಿಂದ 10 ಕಿಲೋಮೀಟರ್ ದೂರದಲ್ಲಿವೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ನೀವು ಬೆಂಗಳೂರಿಗೆ ಬಂದರೆ ಒಂದಿಲ್ಲ ಒಂದು ಸಾರಿ ಈ ಮೆಜೆಸ್ಟಿಕ್ಗೆ ಭೇಟಿ ಕೊಡಲೇಬೇಕು. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಬಸ್ ನಿಲ್ದಾಣ ಆಗಿದೆ. ಆ ಒಂದು ಹೆಮ್ಮೆ ನಮ್ಮ ಕನ್ನಡಿಗರಿಗಿದೆ. MG ರಸ್ತೆ. ಸ್ವಾತಂತ್ರ್ಯ ಪೂರ್ವ ಈ ರಸ್ತೆಯನ್ನ ಸೌತ್ ಪರೇಡ್ ರಸ್ತೆ ಎಂದು ಕರೆಯುತ್ತಿದ್ದರು. ಕಾರಣ ಇದು ಬ್ರಿಟಿಷರ ವೇಳೆಯಲ್ಲಿ ಕಂಟೋನ್ಮೆಂಟ್ ಝೋನ್ ಆಗಿತ್ತು. ಸ್ವಾತಂತ್ರ್ಯ ನಂತರ ಫೆಬ್ರವರಿ 26, 1968ರಲ್ಲಿ ಈ ರಸ್ತೆಯನ್ನ ಮಹಾತ್ಮ ಗಾಂಧಿ ರಸ್ತೆ ಎಂದು ಮರುನಾಮಕರಣ ಮಾಡಲಾಯಿತು. ಸ್ವಾತಂತ್ರ್ಯದ ಮೊದಲು ಕೂಡ ಈ ರಸ್ತೆ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಒಂದಾಗಿತ್ತು. ಕಾರಣ ಸುತ್ತಮುತ್ತಲೂ ಆಗ ಇಲ್ಲಿ ಆಂಗ್ಲೋ ಇಂಡಿಯನ್ ಜನರು ಇರುತ್ತಿದ್ದರು. ಇದೇ ಕಾರಣ ಅವರಿಗೆ ಬೇಕಾಗುವಂತಹ ವಸ್ತುಗಳು, ಪದಾರ್ಥಗಳು ಇದೇ ರಸ್ತೆಯಲ್ಲಿ ಸಿಗುತ್ತಿದ್ದವು. ಆಗಿನ ಕಾಲದಿಂದಲೂ ಕೂಡ ಈ ರಸ್ತೆಯಲ್ಲಿ ಹಲವಾರು ದೇಶ ವಿದೇಶಿಯ ಅಂಗಡಿಗಳು ಕೂಡ ಇಲ್ಲಿ ಇರುತ್ತಿದ್ದವು. ಆಗಿನ ಕಾಲದಲ್ಲೂ ಕೂಡ ಇಲ್ಲಿ ಹಲವಾರು ಆಂಗ್ಲ ಭಾಷೆಯ ಸಿನಿಮಾ ಮಂದಿರಗಳು, ಹೋಟೆಲ್ಗಳು ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ಇದ್ದವು. ಈಗ ಕೇಳುವುದಂತೆ MG ರಸ್ತೆ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ತುಂಬ ಹ್ಯಾಪನಿಂಗ್ ರಸ್ತೆ. ಬೆಂಗಳೂರಿನ ಒಂದು ಲೈಫ್ ಲೈನ್ ಇದ್ದ ಹಾಗೆ. ಯಾರೇ ಬೆಂಗಳೂರಿಗೆ ಬಂದರೂ ಮೊದಲು ಕೇಳುವುದೇ ಈ MG ರಸ್ತೆಯನ್ನು. ತಮ್ಮ ಗರ್ಲ್ ಫ್ರೆಂಡ್ಗಳನ್ನು, ಬಾಯ್ ಫ್ರೆಂಡ್ಗಳನ್ನು ಮೀಟ್ ಮಾಡಬೇಕೆಂದರೆ ಎಲ್ಲರೂ ಹೋಗೋದು ಈ ರಸ್ತೆಗೇನೆ. ಇಲ್ಲಿ ನೀವು ಎಲ್ಲ ರೀತಿಯ ಶಾಪಿಂಗ್ ಮಾಲುಗಳನ್ನು, ಎಲ್ಲ ರೀತಿಯ ಫ್ಯಾಷನ್ ಅಂಗಡಿಗಳನ್ನು ನೀವು ಕಾಣಬಹುದು. ನಿಜ ಹೇಳಬೇಕೆಂದರೆ ಇದು ಬೆಂಗಳೂರಿನ ಅತ್ಯಂತ ದುಬಾರಿ ರಸ್ತೆ ಕೂಡ. KR ಮಾರುಕಟ್ಟೆ. KR ಮಾರುಕಟ್ಟೆಯನ್ನು 1928ರಲ್ಲಿ ಮೈಸೂರಿನ ಒಡೆಯರು ಇದನ್ನು ಸ್ಥಾಪಿಸಿದರು. ಈ ಮಾರುಕಟ್ಟೆ ಇದ್ದ ಜಾಗದಲ್ಲಿ ಹಿಂದೆ ಒಂದು ನೀರಿನ ಕೊಳ ಇತ್ತು ಹಾಗೂ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಇದೇ ಜಾಗದಲ್ಲಿ ಯುದ್ಧ ಕೂಡ ಮಾಡಿದ್ದ.